ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಆಡಳಿತ ಮಂಡಳಿ ಹಾಗೂ ಪ್ರಾಂಗಣದ ವರ್ತಕರ ಸಹಯೋಗದಲ್ಲಿ ಪ್ರಾಂಗಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಸ್ವಚ್ಛತಾ ಆಂದೋಲನಕ್ಕೆ ಚಾಲನೆ ನೀಡಿ ನಿಕಟಪೂರ್ವ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರುವ ಬೂಡಿಯರ್ ರಾಧಾಕೃಷ್ಣ ರೈ ಮಾತನಾಡಿ, ಎಪಿಎಂಸಿ ವರ್ತಕರು ಆಡಳಿತ ಮಂಡಳಿ ಹಾಗೂ ವರ್ತಕರ ಉತ್ತಮ ಬಾಂಧವ್ಯದಿಂದಾಗಿ ವ್ಯವಹಾರ ನಡೀತಾ ಇದೆ. ವರ್ತಕರು ತಮ್ಮ ತಮ್ಮ ಅಂಗಡಿ ಪ್ರಾಂಗಣವನ್ನು ಶುಚಿಯಾಗಿಟ್ಟುಕೊಳ್ಳುವ ಮೂಲಕ ಸ್ವಚ್ಛತಾ ಆಂದೋಲನ ಪರಿಕಲ್ಪನೆ ಎಪಿಎಂಸಿಯ ಮೂಲಕ ಅರಿವಾಗಬೇಕು. ಸ್ವಚ್ಛತೆಯಲ್ಲಿ ಪುತ್ತೂರು ಎಪಿಎಂಸಿಯು ಮಾದರಿಯಾಗಬೇಕು ಅಂತ ಹೇಳಿದರು. ಸದಸ್ಯರುಗಳು ಅಧ್ಯಕ್ಷರುಗಳ ಪರಿಶ್ರಮದಿಂದ ಇವತ್ತು ಮತ್ತು ವರ್ತಕರ ಒಂದು ಸಹಕಾರದಿಂದ ಇವತ್ತು ಯಶಸ್ವಿಗೊಳ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಶುಚಿತ್ವಕ್ಕೆ ಕೂಡ ಆದ್ಯತೆ ಕೊಡಬೇಕು ಅಂತ ದೃಷ್ಟಿಕೋನದಿಂದ ಇವತ್ತು ಒಂದು ಶುಚಿತ್ವ ಕಾರ್ಯಕ್ರಮ. ಇದರಲ್ಲಿ ಪ್ರತಿಯೊಬ್ಬರು ಭಾಗಿಗಳಾಗಿ ತನ್ನ ಅಂಗಡಿಗಳ ಮುಂದುಗಡೆ ತನ್ನ ಶುಚಿತ್ವವನ್ನು ಮಾಡಿಕೊಂಡು ಈ ಶುಚಿತ್ವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಪಿಎಂಸಿಯಲ್ಲಿ ವರ್ತಕರಾಗಲಿ, ನಾವು ಎಪಿಎಂಸಿಯ ಸದಸ್ಯರುಗಳು, ಅಧ್ಯಕ್ಷರುಗಳು ಈ ಎಪಿಎಂಸಿಯ ಜೊತೆ ಒಂದು ಒಳ್ಳೆ ರೀತಿಯಲ್ಲಿ ಹೊಂದಾಣಿಕೆಯನ್ನು ಇಡುವಂತಹ ಒಂದು ಎಪಿಎಂಸಿ ಇದ್ರೆ ಅದು ಕೂಡ ಪುತ್ತೂರು ತಾಲೂಕಿನಲ್ಲಿ ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಎಪಿಎಂಸಿಯಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಅದಕ್ಕೆ ಮುಂಚೂಣಿಯಲ್ಲಿ ನಿಂತು ತಮಗೆ ಸಹಕಾರ ಮಾಡುವಂತ ತಾವು ವರ್ತಕರುಗಳು, ನಾವು ಅವರನ್ನು ಖಂಡಿತವಾಗಿ ಅಭಿನಂದಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ದಿನೇಶ್ ಮೆದು, ವರ್ತಕ ಪ್ರತಿನಿಧಿ ಅಬ್ದುಲ್ ಶಕೂರ್ ಹಾಜಿ, ಎಪಿಎಂಸಿ ಸದಸ್ಯರಾದ ಕೃಷ್ಣಕುಮಾರ್ ರೈ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.